ನೋಡಿ, ಗಿಲ್ಲಿ ಪ್ರತಿಯೊಂದು ಎಪಿಸೋಡು ಪ್ರತಿಯೊಂದು 11 ವರ್ಷದಿಂದ ಅವನು ನೋಡ್ತಾ ಬರ್ತಿದ್ದಾನೆ. ಅದರಲ್ಲಿ ಹೇಗೆ ಆಡಬೇಕು, ಹೇಗಿರಬೇಕು ಎಲ್ಲ ಪ್ರತಿಯೊಂದು ಟ್ರಿಕ್ಸ್ ಅವನು ಕಲ್ತಿದ್ದಾನೆ. ಸ್ಪೆಷಲಿ ಅವನಿಗೆ ಇನ್ನೊಂದು ಏನಂದ್ರೆ, ನನಗೆ ಒಂದು ಗಿಲ್ಲಿದ ಒಂದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ತುಂಬಾ ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ. ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆದಾಗೆ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದ. ಅಶ್ವಿನಿ ಗೌಡನಿಗೆ ಮುದುಕಿ ಹೇಳುದು, ಹಲ್ಲಿದು ಸೆಟ್ ಹಾಕಿದಿರ ಹೇಳುದು, ವಿಗ್ ಹಾಕಿದಿರ ಹೇಳುದು, ವೀಕ್ಲಿ ಆಗುವಾಗ ಅವಳಿಗೇನೆ ಹೆಲ್ಪ್ ಮಾಡುದು, ಅವಳನ್ನೇ ಬಚಾವ್ ಮಾಡುದು, ಯಾರು ಎಂತ ಹೇಳಿದ್ರು ಅವಳನ್ನೇ ಕಾವ್ಯನನ್ನೇ ಬಚಾವ್ ಮಾಡುದು. ಹೀಗಿದ್ರೆ ಇವನು ಯಾಕೆ ಬಿಗ್ ಬಾಸಿನ ಒಳಗಡೆ ಗೇಮ್ ಶೋಗೆ ಆಟ ಆಡ್ಲಿಕ್ಕೆ ಹೋಗ್ಬೇಕಿತ್ತು? ಹುಡುಗಿಯರ ಮ್ಯಾಟರ್ ಅಲ್ಲಿ ಯಾರು ಹೋದವರು ಯಾರು ಏನು ವಿನ್ ಆಗಿ ಬರುದಿಲ್ಲ. ಯಾಕಂದ್ರೆ ಗೇಮ್ ಶೋ ಹೇಳಿದ ನಂತರ ಗೇಮ್ ಶೋದ ಹಾಗೇನೆ ಇರ್ಬೇಕು. ಇದು ಲವ್ ಮಾಡೋ ಶೋ ಅಲ್ಲಲ್ಲ, ಇದು ಎಂತ ಅವರದೊಂದು ವ್ಯಕ್ತಿತ್ವದ ಆಟ. ಅವರೆಂತ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದರ ಮೇಲೆ ಮಾತ್ರ ಫೋಕಸ್ ಕೊಡ್ಬೇಕು. ಅದಲ್ಲದೆ ಅಲ್ಲಿದು ಗರುಡಿದು ಪ್ರಸಾದ ನೋಡಿ, ಭಾರಿ ಪರಿಮಳ, ಒಂಥರ ಕಾರ್ಣಿಕದಾಗಿ ಪರಿಮಳ ನೋಡಿ, ತುಂಬ ಪರಿಮಳ, ಗಂಧ ನೋಡಿ, ಇದು ಗಂಧ ಪ್ರಸಾದ. ಹಾಗೇನೆ ಅಲ್ಲಿದೊಂದು ಪ್ರಸಾದ ರೂಪದಲ್ಲಿ ನೋಡಿ ಇದು ಕೊಡ್ತಾರೆ, ಹಿಂಗಾರೆ ಅಂತ ಹೇಳ್ತಾರೆ, ನಮ್ಮ ತುಳುವಲ್ಲಿ ಪಿಂಗಾರೆ ಅಂತ ಹೇಳ್ತಾರೆ. ಇದು ಅಲ್ಲಿದು ಪ್ರಸಾದ. ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಡ್ಲ ಫ್ಯಾಮಿಲಿ ವ್ಲಾಗ್ಸ್. ಇನ್ನು ನಮ್ಮ ಬಿಗ್ ಬಾಸ್ಗೆ ಕೇವಲ 1 ವಾರ ಇರುವುದಷ್ಟೇ. ನಾವೆಲ್ಲರೂ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಸಪೋರ್ಟ್ ಮಾಡುವ. ಹಾಗೆಯೇ ನಾನು ಕೂಡ ಇವತ್ತೊಂದು ಗರೋಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಊರಿದೊಂದು ಗರೋಡಿ ಜಾತ್ರೆ. ನಾನು ಮೊನ್ನೆನೇ ಹೇಳಿದಾಗೆ ಒಂದು ಕೋಟಿ ಚೆನ್ನೈರದೊಂದು ದೈವಸ್ಥಾನದ್ದು, ಭಾರಿ ಕಾರ್ಣಿಕದು. ಅಲ್ಲಿ ನಾವು ಏನೇ ಒಂದು ಬೇಡಿದರೂ ಅದೊಂದು ಫಲಪ್ರದ ಆಗ್ತದೆ. ಹಾಗೆಯೇ ನಾನು ನಮ್ಮ ಹುಡುಗಿ ರಕ್ಷಿತಾ ಶೆಟ್ಟಿಗೆ ಕೂಡ ನಾನು ಅಲ್ಲಿ ಹೋಗಿ ಬೇಡ್ತೇನೆ. ಹಾಗೆಯೇ ಒಂದು ಬಿಗ್ ಬಾಸಿನ ಬಗ್ಗೆ ಹೇಳಬೇಕಾದ್ರೆ, ನೋಡಿ, ಗಿಲ್ಲಿ ಪ್ರತಿಯೊಂದು ಎಪಿಸೋಡು ಪ್ರತಿಯೊಂದು 11 ವರ್ಷದಿಂದ ಅವನು ನೋಡ್ತಾ ಬರ್ತಿದ್ದಾನೆ. ಅದರಲ್ಲಿ ಹೇಗೆ ಆಡಬೇಕು, ಹೇಗಿರಬೇಕು ಎಲ್ಲ ಪ್ರತಿಯೊಂದು ಟ್ರಿಕ್ಸ್ ಅವನು ಕಲ್ತಿದ್ದಾನೆ. ಸ್ಪೆಷಲಿ ಅವನಿಗೆ ಖುಷಿಯಾದದ್ದು ಯಾವುದೇ ಎಪಿಸೋಡ್ ಅಂದರೆ ಪ್ರಥಮದೊಂದು ಬಿಗ್ ಬಾಸ್ ನೋಡಿದಂತೆ. ಹಾಗೆಯೇ ಒಂದು ಲಾಸ್ಟ್ ಇಯರಲ್ಲಿ ಹನುಮಂತ ಇದ್ದಲ್ಲ, ಅವನದು ಕೂಡ ಆ ಒಂದು ಬಿಗ್ ಬಾಸ್ ನೋಡಿದ್ದಾನೆ. ಪ್ರತಿಯೊಂದು ಟ್ರಿಕ್ಸ್ ಆ ಹುಡುಗನಿಗೆ ಗೊತ್ತಿದೆ. ಹಾಗಾಗಿ ಅವನು ಎಲ್ಲಿ ಏನು ಮಾತನಾಡ್ಬೇಕಂತ ಪ್ರತಿಯೊಂದನ್ನು ಕಲ್ತಿದ್ದಾನೆ. ಮತ್ತೆ ಇನ್ನೊಂದು ಪಾಪ ಅಶ್ವಿನಿ ಗೌಡ ಬಿಗ್ ಬಾಸ್ ಎಲ್ಲ ಕರೆಕ್ಟಾಗಿ ನೋಡ್ತಾ ಇರಲಿಲ್ಲಂತೆ. ಮತ್ತೆ ನಮ್ಮ ಹುಡುಗಿ ರಕ್ಷಿತಾ ಶೆಟ್ಟಿ ಹೇಗೋ ಅವಳು ಎಕ್ಸಲೆಂಟ್ ಇದ್ದಾಳೆ, ಅವಳಿಗೆ ಯಾರು ಹೇಳಿಕೊಡ್ಬೇಕಂತಿಲ್ಲ. ಪ್ರತಿಯೊಂದು ಸ್ಟ್ರಾಟಜಿ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಅವಳು ಹೋಗ್ತಾ ಇದ್ದಾಳೆ. ಅವಳಿಗೆ ಯಾರು ಎಂತ ಮಾಡಿದರೆ ಅವಳು ಕೇರ್ ಮಾಡೋದಿಲ್ಲ. ಅವಳಷ್ಟಕ್ಕೆ ಒಂದು ಎಕ್ಸಲೆಂಟ್ ಆಗಿ ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿಯವರೆಗೂ ಬಂದಿದ್ದಾಳೆ. ಒಂದು ಕೊನೆಯವರೆಗೂ ಬರೋದನ್ನು ಕೂಡ ಉಂಟಲ್ಲ, ಅದು ನನ್ನ ಲೆಕ್ಕದಲ್ಲಿ ಅದು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳಬೇಕು. ಯಾಕಂದರೆ ಯಾವುದೇ ಒಂದು ಅವಳಿಗೆ ಬಾಕಿ ಇದ್ದವರೆಲ್ಲ ನೋಡಿ ಒಳ್ಳೆಯ ಒಂದು ಸೆಲೆಬ್ರಿಟಿ ಇದರಿಂದ ಬಂದವರು. ಮತ್ತು ಇನ್ನೊಂದು ಸೂರಜ್ ಕಾಮನ್ ಮ್ಯಾನ್, ಅವನಿಗೂ ಕೂಡ ಬಿಗ್ ಬಾಸ್ ಅಲ್ಲಿ ಹೇಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಕೂಡ ಅವನದೊಂದು ಸಂದರ್ಶನದಲ್ಲಿ ಹೇಳಿದ್ರು. ಏನಂದ್ರೆ ಅವನಿಗೊಂದು ರ್ಯಾಂಡಮ್ಲಿ ಆಗಿ ಅವನೊಂದು ಇನ್ವೈಟ್ ಮಾಡಿದಂತೆ. ಅವನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲಂತೆ ಇದು ರಿಯಲ್ ಹೌದಾ ಅಲ್ವಾ ಅಂತ. ಅದರ ನಂತರ ಕೂಡ ಅವನ ಫ್ರೆಂಡಿಗೆ ಕೂಡ ಹೇಳಿದಂತೆ, ನನಗೆ ಹೀಗೆ ಒಂದು ಬಿಗ್ ಬಾಸ್ ಅಂತ ಹೇಳಿ ಬಂದಿದೆ, ಇದು ರಿಯಲ್ ಆಗಿರ್ಬೋದಾ ಅಂತ ಹೇಳಿ. ಯಾಕಂದ್ರೆ ಅವನು ಕಾಮನ್ ಮ್ಯಾನ್. ಅವನದು ಆ ಟೈಮಲ್ಲಿ ಉಂಟಲ್ಲ 18,000 ಅಷ್ಟೇ ಫಾಲೋವರ್ಸ್ ಇದ್ದದಂತೆ ಇನ್ಸ್ಟಾಗ್ರಾಮಲ್ಲಿ. ಈಗ ಅವನು ಅಲ್ಲಿಂದ ಹೋಗಿ ಇದು ಎಲಿಮಿನೇಟ್ ಆಗಿ ಹೊರಗೆ ಬಂದು ಕೂಡ ಅವನೊಂದು ದೊಡ್ಡ ಸೆಲೆಬ್ರಿಟಿ. ಎಲ್ಲರಿಗೆ ಅವನದು ಮುಖ ಪರಿಚಯ ಆಗಿದೆ. ಅಲ್ಲಿ ಒಂದು ಬಿಗ್ ಬಾಸ್ ಅಲ್ಲಿ ಜಸ್ಟ್ ಒಂದು 2 ವೀಕ್ಸ್ 3 ವೀಕ್ಸ್ ಹೋದ್ರೂ ಕೂಡ ಒಳ್ಳೆ ಒಂದು ಸೆಲೆಬ್ರಿಟಿಯಾಗಿ ಹೊರಗೆ ಬರ್ತಾರೆ. ಒಂದು ನೇಮ್ ಫೇಮ್ ಸಕ್ಸಸ್ ಬಂದಿದೆ ಅವನಿಗೆ, ವಿನ್ ಆಗದಿದ್ರು ಬಿಗ್ ಬಾಸ್. ಸೊ ಈಗ ಅವನದು ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 3 ಲ್ಯಾಕ್ ಇದೆ. ಬಿಗ್ ಬಾಸ್ ಇದು ಅಂದರೆ ನೇಮ್ ಫೇಮ್ ಬರ್ತದೆ ಅವರಿಗೆ. ಅದರ ಒಳಗಡೆ ಹೋಗಿ ಔಟ್ ಆಗಿ ಬಂದರೂ ಕೂಡ ಅಷ್ಟು ಫೇಮಸ್ ಆಗ್ತಾರೆ. ಮತ್ತು ಅವನು ಹೊರಗಡೆ ಬಂದರೂ ಕೂಡ ನಿಜವಾಗ್ಲೂ ನಮ್ಮ ಒಂದು ರಕ್ಷಿತಾ ಶೆಟ್ಟಿಯನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾನೆ. ಒಳ್ಳೆ ಹುಡುಗಿ, ಒಳ್ಳೆ ಒಂದು ನನ್ನ ಮತ್ತು ಅವಳದೊಂದು ಒಳ್ಳೆ ಬಾಂಡಿಂಗ್ ಇತ್ತಂತ ಹೇಳಿ ಒಳ್ಳೆ ಒಂದು ಪಾಸಿಟಿವ್ ಆಗಿ ಹೇಳಿದ್ದಾನೆ. ಮತ್ತು ನಿನ್ನೆ ಒಂದು ನನ್ನದೊಂದು ಸಬ್ಸ್ಕ್ರೈಬರ್ ಒಂದು ನನಗೆ ವಿಡಿಯೋ ಕಳಿಸಿದ್ರು. ಅದರಲ್ಲಿ ಒಂದು ಜಾಹ್ನವಿ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ಹೊರಗಡೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾಳೆ, ಬೇರೆಯವರೆಲ್ಲ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಬಂದಿದ್ದಾರೆ, ಇವಳು ಜಸ್ಟ್ ಒಂದು ಯೂಟ್ಯೂಬರ್ನವರು ಕೂಡ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಅದು ಅವರವರಿಗೇ ಗೊತ್ತಿರೋದು, ಹೇಗೆ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳಿ. ಖಾಲಿ ನೋಡಿದಾಗೆಲ್ಲ ಅದು ಅಷ್ಟು ಅವಳನ್ನು ಆ ಒಂದು ಬಿಗ್ ಬಾಸಿನ ಒಳಗಡೆ ಬರಬೇಕಾದ್ರೂ ಅವಳು ಎಷ್ಟೊಂದು ಅಚೀವ್ಮೆಂಟ್ ಮಾಡಿರ್ಬೋದು ಅಲ್ವಾ. ಯೂಟ್ಯೂಬ್ ಅಂತ ಹೇಳಿದ್ರೆ ಸರ್ವೇ ಸಾಧಾರಣ ಅಲ್ಲ. ಕೆಲವರು ಎಷ್ಟೋ ಮಂದಿ 5 ವರ್ಷ 10 ವರ್ಷ ಇದ್ದವರದ್ದು ಕೂಡ ಸಬ್ಸ್ಕ್ರೈಬರ್ ಗೇನ್ ಆಗುದಿಲ್ಲ, ಪ್ಲಸ್ ವ್ಯೂಸ್ ಬರುದಿಲ್ಲ. ಅಂಥದ್ರಲ್ಲಿ ಈ ಒಂದು ಹುಡುಗಿಗೆ ಒಂದು ಒಳ್ಳೆ ಒಂದು ವ್ಯೂಸ್ ಬರ್ತಾ ಇದೆ, ಹಾಗೇನೆ ಒಂದು ಸಬ್ಸ್ಕ್ರೈಬರ್ ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಅವಳನ್ನು ಪ್ರೀತಿ ಮಾಡ್ತಾರೆ, ಅವಳದೊಂದು ಕ್ಯಾರೆಕ್ಟರ್ಗೆ. ಸೊ ಹಾಗಾಗಿ ಅಷ್ಟೊಂದು ಕಣ್ಣಮ್ ಮಾಡೋದು ಕೂಡ ಬೇಡ. ಅವಳನ್ನು ಜಸ್ಟ್ ಯೂಟ್ಯೂಬ್ ಎಂತ ಸಾಧನೆ ಮಾಡಿಕೊಂಡು ಬಂದಿದ್ದಾಳೆ ಅಂತ. ಸಾಧನೆ ಮಾಡಿ ಬಂದಿದ್ರಿಂದಲೇ ಅವಳು ಒಳಗಡೆ ಬಿಗ್ ಬಾಸಿನ ಒಳಗಡೆ ಇದ್ದಾಳೆ.
ಓಕೆ. ಇನ್ನೊಂದು ಏನಂದರೆ ನನಗೆ ಒಂದು ಗಿಲ್ಲಿದ ಒಂದು ಸ್ಟಾರ್ಟಿಂಗಲ್ಲಿ ತುಂಬ ಖುಷಿ ಆಗ್ತಿತ್ತು, ಯಾಕಂದರೆ ತುಂಬ ಎಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ. ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆದಾಗೆ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದ. ಅಶ್ವಿನಿ ಗೌಡನಿಗೆ ಮುದುಕಿ ಹೇಳೋದು, ಹಲ್ಲಿದು ಸೆಟ್ ಹಾಕಿದ್ದೀರಾ ಹೇಳೋದು, ವಿಗ್ ಹಾಕಿದ್ದೀರಾ ಹೇಳೋದು. ವೀಕ್ಲಿ ಆಗುವಾಗ ಅವರು ಸುದೀಪಿದೊಂದು ಚರ್ಚೆ ಇರ್ತದಲ್ಲ ಕಿಚ್ಚನ ಜೊತೆ ಮಾತುಕತೆ ಅಂತ ಹೇಳಿ, ಅವಾಗ ಅವಳು ವಿಗ್ ಹಾಕ್ತಿದ್ಲು. ಓಕೆ, ಅದಕ್ಕೆ ಕೂಡ ವಿಗ್ ಹಾಕಿಕೊಂಡು ಬರುವುದು, ಮುದುಕಿ ಹಾಗೆ ಅಂತ ಹೇಳ್ತಿದ್ದ. ಅವನು ಹೇಳೋ ಪ್ರಕಾರ ಅವಳೇನು ಅಷ್ಟು ಏಜ್ ಆಗಲಿಲ್ಲ, ಮತ್ತು ಅವನ ತಾಯಿಗಿಂತ ಸ್ವಲ್ಪ ಏಜಲ್ಲಿ ಸಣ್ಣವಳೆ ಅಶ್ವಿನಿ ಗೌಡ. ನಾನು ಅಶ್ವಿನಿ ಗೌಡನಿಗೆ ಇಷ್ಟು ಇವತ್ತು ಮಾತನಾಡ್ತೀನಿ ಯಾಕಂದರೆ ಪರ್ಸನಲ್ ಆಗಿ ಯಾರಿಗೆ ಹೆಂಗಸರಿಗೆ ಹಾಗೆ ಹೇಳಬಾರ್ದು. ಯಾಕೆ ಇವನು ಯಂಗ್ ಆಗಿರ್ತಾನೆ, ಯೌವನವಾಗಿರ್ತಾನೆ, ಇಲ್ಲಲ್ಲ, ಇವನಿಗೂ ಕೂಡ ಇವತ್ತಲ್ಲ ನಾಳೆ ಏಜ್ ಆಗಲೇಬೇಕು. ಇವನು ಕೂಡ ಅಜ್ಜ ಆಗ್ತಾನೆ, ಮುದುಕ ಆಗ್ತಾನೆ. ಓಕೆ. ಇನ್ನೊಂದು ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಅವನ ತಾಯಿಗಿಂತ ಇವಳು ಇಷ್ಟು ಸಣ್ಣವಳು, ಇವನ ತಾಯಿ ಏನು ಪ್ರಾಯ ಆಗಲಿಲ್ವಾ? ಅವನು ಒಳಗಡೆ ಬರುವಾಗ ಹೇಳ್ತಾನೆ ನೋಡಿ, ಅಮ್ಮ ನೀವು ಕೂದಲು ಒಂದು ಡೈ ಮಾಡಬೇಕಂತ ಬೇಕಿತ್ತು ಅಂತ ಹೇಳ್ತಾನೆ. ಅದು ಕೂಡ ಹೇಳಿಲ್ವ ಅವನು? ಯಾಕೆ ಇವಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡೋದು? ಇನ್ನೊಂದು ಕ್ಯಾಪ್ಟನ್ಸಿ, ಅವನೊಂದು ಕ್ಯಾಪ್ಟನ್ಸಿಗೆ ಬರುವಾಗ ಅವನು ಯಾವುದೇ ಒಂದು ಇದರಲ್ಲಿ ಒಂದು ಕರೆಕ್ಟಾಗಿ ಅವನದೊಂದು ಪಾತ್ರವನ್ನು ನಿಭಾಯಿಸಲಿಲ್ಲ. ಕೆಲವರು ಕ್ಯಾಪ್ಟನ್ ಅಂತ ಹೇಳಿದ ಕೂಡಲೇ ಅವರದೊಂದು ಟಾಸ್ಕ್ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಾರೆ. ಇವನೊಂದು ಬೇರೆಯವರು ಕ್ಯಾಪ್ಟನ್ ಆಗುವಾಗ ಅವರ ಮಾತನ್ನು ಕರೆಕ್ಟ್ ಕೇಳ್ತಿರ್ಲಿಲ್ಲ, ಚೆನ್ನಾಗಿ ಮಲಗ್ತಿದ್ದ. ಅದರ ನಂತರ ಒಂದು ರೀಸನ್ ಹೇಳ್ತಿದ್ದ, ಅವನಿಗೆ ಕೊಟ್ಟ ಟಾಸ್ಕನ್ನು ಯಾರ್ಯಾರ ಹತ್ರ ಕಸ ಗುಡಿಸ್ತಿದ್ದ, ಪಾತ್ರೆ ತೊಳಿಸಿ, ಅಂಥ ಒಂದು ಲೇಜಿ ಮ್ಯಾನ್. ಇವನು ಕ್ಯಾಪ್ಟನ್ಸಿಗೆ ಬರುವಾಗ ಇವಳೊಂದು ಪಾಪ ಒಂದು ನಾನು ಮತ್ತೆ ಮಾಡ್ತೇನೆ ಅಂತ ಹೇಳಿದಕ್ಕೆ, ಪಾತ್ರೆ ತೊಳಿತೇನೆ ಹೇಳಿದಕ್ಕೆ ಏಕವಚನದಲ್ಲಿ ಮಾತನಾಡಿದ್ದೇನೆ. ಈ ರೀತಿಯೆಲ್ಲ ಟಾರ್ಚರ್ ಕೊಡ್ತಾನೆ. ಇದೇ ಒಂದು ವಿಷಯವನ್ನು ಅಶ್ವಿನಿ ಗೌಡ ಕಿಚ್ಚನಿಗೆ ನಿನ್ನೆ ಹೇಳ್ತಾಳೆ, ಸುದೀಪ್ ಸರಿಗೆ ನಿನ್ನೆ ಹೇಳ್ತಾಳೆ, ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಏಕವಚನದಲ್ಲಿ ಮಾತನಾಡುದು. ಇವನು ಬೇರೆಯವರಿಗೆ ಮಾತನಾಡ್ಬೋದು, ಆದರೆ ಅವನು ಕ್ಯಾಪ್ಟನ್ ಆಗುವಾಗ ಬೇರೆಯವರು ಎಂತ ಮಾಡಿದರೆ ಅದನ್ನು ಒಂದು ದೊಡ್ಡ ಸೀರಿಯಸ್ ಆಗಿ ತಗೊಳ್ತಾನೆ. ಯಾಕೆ? ತಮಾಷೆ ಮಾಡೋದ್ರಲ್ಲಿ ಒಂದು ಲಿಮಿಟ್ ಅಂತ ಇದೆ, ಒಂದು ಮಿತಿ ಅಂತ ಇದೆ. ಇವನು ತಮಾಷೆ ಮಾಡಿದರೆ ಅವರು ಎದುರುಗಡೆ ಅವರು ತಮಾಷೆ ಮಾಡ್ಕೊಂಡು ಹೇ ಅಂತ ಹೇಳ್ಬೇಕಂತ ಇವನದು ಅನಿಸಿಕೆ. ಅದೇ ಅವರು ಇವನಿಗೆ ತಮಾಷೆ ರೀತಿಯಲ್ಲಿ ಮಾಡಿದರೆ ಅದನ್ನು ಸೀರಿಯಸ್ ಆಗಿ ತಗೊಳ್ತಾನೆ. ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಕೂಡ ಇಬ್ಬರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತನಾಡ್ತಿರುವಾಗ ತುಂಬ ಅವನು ಧ್ರುವಂತನಿಗೆ ಹಾಗೇನೆ ಒಂದು ಅಶ್ವಿನಿ ಗೌಡನಿಗೆ ತುಂಬ ಅಂದರೆ ತುಂಬ ಇನ್ಸಲ್ಟ್ ಮಾಡ್ತಾ ಇರ್ತಾನೆ. ಹಾಗಾಗಿ ನನಗೆ ಅವನು ಇಷ್ಟ ಆಗೋದಿಲ್ಲ. ಇನ್ನೊಂದು, ಅವನು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಿದ್ದ. ಯಾವಾಗ ಕಾವ್ಯನ ಮ್ಯಾಟರಲ್ಲಿ ಬಂದ ನೋಡಿ, ಅದರ ನಂತರ ಅವನು ಕಾವು ಅಂತ ಹೇಳಿ ಟಾಸ್ಕ್ ಇದು ಫುಲ್ ಫೋಕಸ್ ಬಿಟ್ಟಿದ್ದಾನೆ, ಇವಳದೇ ಹಿಂದೆ ಇದ್ದಾನೆ. ಅವಳದೇ ಹಿಂದೆ ಅವಳು ತುಂಬ ಬ್ರಿಲಿಯಂಟ್ ಇದ್ದಾಳೆ. ಅವಳು ಯಾವುದ್ರಲ್ಲೂ ಇವನನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೊಳ್ಳಿಲ್ಲ. ಅವಳು ಟಾಸ್ಕ್, ಅವಳಿಗೆ ಬಿಗ್ ಬಾಸ್ ಇದು ಮೇನ್ ಫೋಕಸ್ ಏನಂದರೆ ನಾನೇ ವಿನ್ ಆಗ್ಬೇಕಂತ ಹೇಳಿ. ಆದರೆ ಇವನು ಯಾವ ರೀತಿ ಇದ್ದಾನೆ? ಇವನು ಬಿಗ್ ಬಾಸ್ ಇದೆಲ್ಲ ಕಲ್ತಿದ್ದಾನೆ, ನಾನು ಎಕ್ಸಲೆಂಟ್ ಇದ್ದೇನೆ, ನನಗೆ ಹಾಗೆ ಹೀಗೆ ಅಂತ ಓವರ್ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾನೆ ಯಾರು? ಗಿಲ್ಲಿ. ಆದರೆ ಅವನು ಪ್ರತಿಯೊಂದು ವಿಷಯದಲ್ಲಿ ಅವಳಿಗೇ ಹೆಲ್ಪ್ ಮಾಡೋದು, ಅವಳನ್ನೇ ಬಚಾವ್ ಮಾಡೋದು, ಯಾರು ಎಂತ ಹೇಳಿದ್ರು ಅವಳನ್ನೇ ಕಾವ್ಯನನ್ನೇ ಬಚಾವ್ ಮಾಡೋದು. ಹೀಗಿದ್ರೆ ಇವನು ಯಾಕೆ ಬಿಗ್ ಬಾಸಿನ ಒಳಗಡೆ ಗೇಮ್ ಶೋಗೆ ಆಟ ಆಡ್ಲಿಕ್ಕೆ ಹೋಗ್ಬೇಕಿತ್ತು? ಹುಡುಗಿಯರ ಮ್ಯಾಟರಲ್ಲಿ ಯಾರು ಹೋದವರು ಯಾರು ಏನು ವಿನ್ ಆಗಿ ಬರುವುದಿಲ್ಲ. ಯಾಕಂದ್ರೆ ಗೇಮ್ ಶೋ ಹೇಳಿದ ನಂತರ ಗೇಮ್ ಶೋ ಹಾಗೇನೆ ಇರಬೇಕು. ಇದು ಲವ್ ಮಾಡೋ ಶೋ ಅಲ್ಲಲ್ಲ, ಇದು ಎಂತ ಅವರದೊಂದು ವ್ಯಕ್ತಿತ್ವದ ಆಟ. ಅವರೆಂತ ಮಾಡ್ಲಿಕ್ಕೆ ಹೋಗಿದ್ದಾರೆ ಅದರ ಮೇಲೆ ಮಾತ್ರ ಫೋಕಸ್ ಕೊಡ್ಬೇಕು. ಅದಲ್ಲದೆ ಹೊರಗಡೆ ಇವನಿಗೆ ಅವಳ ಮೇಲೆ ಅಷ್ಟೊಂದು ಕ್ರಶ್ ಇದ್ರೆ ಅಥವಾ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಹೊರಗಡೆ ತೋರಿಸಲಿಲ್ಲ. ಆಟ ಆಡುವಾಗ ಅವನೊಂದು ಜಸ್ಟ್ ಒಂದು ಆಟದ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ಅದೇ ಸೂರಜ್ ಮತ್ತು ರಾಶಿಕನ ಅವರಿಬ್ಬರು ಮಾತನಾಡ್ತಿರುವಾಗ ಇವನು ಸೂರಜ್ಗೆ ಹೇಳ್ತಾ ಇದ್ದ, ನೀನು ಅವಳದ್ದು ವೇಟರ, ನೀನು ಅವಳಿಗೆ ಕೊಂಡೋಗಿ ಕೊಡ್ತಾ ಅಂತ ಹೇಳಿ. ಅದೇ ಕೆಲಸವನ್ನು ಇವನು ಕಾವ್ಯನಿಗೆ ಮಾಡೋದಿಲ್ವಾ? ಕಾವ್ಯನಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು ನಾನು ಅವನದು ಮಾತು, ವ್ಯಕ್ತಿತ್ವ, ಅವನದು ಬಿಹೇವಿಯರ್ ಎಲ್ಲ ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ತಾ ಇರ್ತೇವೆ. ನಿನ್ನೆ ಕೂಡ ಒಬ್ಬ ಬಂದು ಹೇಳಿದ, ಅವನು ಒನ್ ಮ್ಯಾನ್ ಶೋ ಅಂತೇಳಿ. ಎಂತ ಒನ್ ಮ್ಯಾನ್ ಶೋ? ಪ್ರತಿಯೊಂದು ವಿಷಯದಲ್ಲಿ ಕಾವು ಅಂತ ಹೇಳ್ತಾನೆ, ಅದಕ್ಕೆ ಒನ್ ಮ್ಯಾನ್ ಶೋ ಅಂತ ಹೇಳುದಿಲ್ಲ. ಓಕೆ, ಒನ್ ಮ್ಯಾನ್ ಶೋ ನನ್ನ ಪ್ರಕಾರ ಇವಳು ರಕ್ಷಿತಾ ಎಲ್ಲರ ಹತ್ರ ಜಗಳ ಮಾಡ್ತಾಳೆ, ಅದರ ನಂತರ ಅವಳು ಸಾರಿ ಕೇಳಿದ ನಂತರ ಮಾತನಾಡ್ತಾರೆ. ಇದು ಗೇಮ್ ಶೋ ಹೇಳಿದ ನಂತರ ಒಬ್ಬರಿಗೇ ಅಟ್ಯಾಚ್ ಆಗಿ ಅಂಟಿಕೊಂಡಿರುವುದಲ್ಲ. ಇವನು ಯಾರ ಹತ್ರ ಆದ್ರೂ ಅವಳನ್ನು ಕಾವ್ಯನನ್ನು ಬಿಟ್ಟು ಬೇರೆ ಯಾರ ಹತ್ರ ಆದ್ರೂ ಕ್ಲೋಸ್ ಆಗಿದ್ದೇನೆ ಇಲ್ಲ, ಅವಳಿಗೇ ಕಾವು ಅಂತ ಹೇಳುದು, ಅವಳು ಹೇಳಿದೆ ಅವಳನ್ನೇ ಬಚಾವ್ ಮಾಡೋದು. ಒಂದು ನೀರಿದೊಂದು ಟಾಸ್ಕ್ ಇರ್ತದೆ, ಅದರಲ್ಲಿ ಸ್ಪಂದನ ಅನ್ನೋದು ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರೂ ಅವನು ಕ್ಯಾಪ್ಟನ್ ಆಗೋಗೊಂದು ಎಷ್ಟು ನಾಟಕ ಮಾಡಿದ್ದೀನಿ ನೀವು ನೋಡಿ ಇರಬಹುದು, ನಾನು ಹೇಳೋದಕ್ಕಿಂತ ಜಾಸ್ತಿ. ಆಗ ಅದೇ ಪಾಯಿಂಟನ್ನು ನಿನ್ನೆ ಕೂಡ ಇವಳು ಅಶ್ವಿನಿ ಗೌಡ ಹೇಳಿರ್ತಾಳೆ, ಅವನೊಂದು ನೀರಿದೊಂದು ಲೆಂತ್ ನೋಡ್ಲಿಕ್ಕೆ ಎಷ್ಟು ನಾಟಕ ಮಾಡಿದಿನ ಅಂದರೆ ಅವಳನ್ನು ಬಚಾವ್ ಮಾಡ್ಬೇಕಂತ ಹೇಳಿ. ಅದರ ನಂತರ ಒಂದು ಟಾಸ್ಕಲ್ಲಿ ಒಂದು ಉಸ್ತುವಾರಿ ಅಂತ ಹೇಳಿದ ನಂತರ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ. ಅದರಲ್ಲಿ ಇವನು ಒಂದು ಕ್ರಾಸ್ ಆಗಿ ತೆಗೆದು ನೈಫನ್ನು ಕಟ್ ಮಾಡ್ತಾನೆ ಕ್ಯಾಪ್ಟನ್ಸಿಗೆ, ಯಾರು? ಧನುಷ್. ಅದರಲ್ಲಿ ಇವಳು ಅಶ್ವಿನಿ ಗೌಡ ತುಂಬ ತಡವರಿಸ್ತಾ ಇರ್ತಾಳೆ. ಅದನ್ನು ಕೂಡ ಇವರು ನೋಡಿದ್ರು ಕೂಡ ನೋಡದಾಗೆ ನಾಟಕ ಮಾಡಿ ಅವನನ್ನೇ ಕ್ಯಾಪ್ಟನ್ ಮಾಡುವ ಪ್ಲಾನ್ ಇರ್ತದೆ. ಆದರೆ ಅದು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ, ಮತ್ತೆ ನೋಡ್ತಾರೆ, ಅವರು ಹೇಳ್ತಾರೆ ಕೂಡ.
ಅದರ ನಂತರ ಮತ್ತೆ ಎಲ್ಲರೂ ಒಂದು ಅವರೇ ಡಿಸ್ಕಸ್ ಮಾಡಿ ಹೇಳ್ತಾರೆ ಬಿಗ್ ಬಾಸ್, ಎಲ್ಲರೂ ನೀವೇ ಡಿಸೈಡ್ ಮಾಡಿ ಯಾರನ್ನು ನೀವು ಕ್ಯಾಪ್ಟನ್ ಆಗಿ ಇದು ಮಾಡ್ಬೇಕಂತ ಹೇಳಿ. ಆಗ ಅಶ್ವಿನಿ ಗೌಡ ಧನುಷನಿಗೆ ಕೇಳ್ತಾನೆ, ನೀನು ಮಾಡಿದ್ದು ಸರಿಯಾ, ನಿನ್ನ ಆತ್ಮಸಾಕ್ಷಿ ಹೋಗ್ತದಾ ಈ ರೀತಿಯಾಗಿ ಮಾಡೋದು? ಅಲ್ಲ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಅವನು. ಹಾಗೆ ಅಶ್ವಿನಿ ಗೌಡ ನಿಜವಾಗ್ಲೂ ಈಗ ಒಳ್ಳೆ ಆಗಿದ್ದಾಳೆ. ರಕ್ಷಿತಾ ಶೆಟ್ಟಿ ಹತ್ರ ಒಳ್ಳೆ ಒಂದು ಬಾಂಡಿಂಗ್ ಇದೆ. ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ, ರಕ್ಷಿತಾ ಶೆಟ್ಟಿ ನಿನ್ನೆದೊಂದು ಇದರಲ್ಲಿ ಒಂದು ಮಾತನಾಡೋದೊಂದು ಹೇಳ್ತಾಳೆ, ಧ್ರುವಂತಿಗೆ ಒಂದು ಕಳಪೆ ಅಂತ ಹೇಳ್ತಾಳೆ. ಆದ್ರೆ ಧ್ರುವಂತ್ ಮಾತ್ರ ಉಂಟಲ್ಲ, ರಕ್ಷಿತಾ ಶೆಟ್ಟಿಗೆ ಒಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಲಿಲ್ಲ. ಧ್ರುವಂತ್ ಅವಳಿಗೆ ಉತ್ತಮ ಅಂತಲೇ ಹೇಳ್ತಾನೆ. ಇದು ಧ್ರುವಂತಿನ ಒಳ್ಳೆ ಗುಣ. ಧ್ರುವಂತ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾನೆ. ಯಾವಾಗ ಸೀಕ್ರೆಟ್ ರೂಮ್ ಅಲ್ಲಿ ಅವರಿಬ್ಬರು ಒಟ್ಟಿಗೆದ್ರು ಅದರ ನಂತರ ಅವಳದ ಬಿಹೇವಿಯರ್ ಕರೆಕ್ಟ್ ಆಗಿ ಗೊತ್ತಾಗಿದೆ. ಅವನಿಗೆ ಹೀಗೆ ಬೈಯೋದೇ ಅಲ್ಲದೆ ಅವನಿಗೆ ನಿಜವಾಗಿ ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ಧ್ರುವಂತಿದು. ಹಾಗಾಗಿ ಅವನಿಗೆ ಧ್ರುವಂತ್ ಇವಳಿಗೆ ರಕ್ಷಿತನಿಗೆ ಉತ್ತಮ ಅಂತ ಹೇಳ್ತಾನೆ. ಇದು ಧ್ರುವಂತಿನ ಗುಣ. ಹಾಗಾಗಿ ಈ ವಾರದಲ್ಲಿ ಧ್ರುವಂತಿದು ಮತ್ತೆ ಅಶ್ವಿನಿ ಗೌಡ, ಧನುಷ್ ಹೀಗೆ ಒಂದು 5 ಮಂದಿದು ಲಿಸ್ಟ್ ಇದೆ. ಈ ಸಲ ನಾನು ಧ್ರುವಂತಿಗೆ 99 ವೋಟ್ ಮಾಡಿದೆ. ಓಕೆ, ಈ ವಾರದಲ್ಲಿ ನಮ್ಮ ಒಂದು ರಕ್ಷಿತಾ ಶೆಟ್ಟಿ ಲಿಸ್ಟ್ ಅಲ್ಲಿ ಇರ್ಲಿಲ್ಲಲ್ಲ, ಹಾಗಾಗಿ ಮತ್ತೆ ನನ್ನದು ಎಲ್ಲರ ಹತ್ರ ಒಂದು ಅವಳದ್ದು ಯಾರೆಲ್ಲ ಸಪೋರ್ಟರ್ ಇದ್ದಾರೆ ಅವ್ರ ಹತ್ರ ಎಲ್ಲರ ಹತ್ರ ಒಂದು ಹೇಳೋದು ಇಷ್ಟೇ, ನಮ್ಮ ಒಂದು ಹುಡುಗಿ ವಿನ್ ಆಗೋ ತನಕ ನಮ್ಮದೆಲ್ಲರದ್ದು ಸಪೋರ್ಟ್ ಇರುವ ಪ್ರತಿಯೊಬ್ಬರು ಯಾರೆಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರೊಂದು 99 ವೋಟ್ ಕೊಟ್ಟು ಅವಳನ್ನು ವಿನ್ ಮಾಡಿಸು ಅಂತ ಹೇಳ್ತಿದ್ದೇನೆ. ಓಕೆ, ಸೊ ನನಗೆ ಕೂಡ ತುಂಬ ಇಂಟ್ರೆಸ್ಟ್ ಈ ಸಲ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಟಾಪ್ 2ಗೆ ಇಬ್ರು ಬರ್ತಾರೆ ಅಂತೂ ಗ್ಯಾರಂಟಿ. ಅದರಲ್ಲಿ ರಕ್ಷಿತನ ಗಿಲ್ಯ ಇದು ಒಂದು ಕಾಂಪಿಟೇಷನ್ ಇದೆ, ನಂಬರ್ 1 ಪ್ಲೇಸಲ್ಲಿ ಯಾರು ಇರ್ತಾರೆ ಅಂತ ಹೇಳಿ. ನಾನು ಕೂಡ ಇವತ್ತು ಒಂದು ನಾವು ಗರುಡಿಗೆ ಹೋಗ್ತಿದ್ದೇವಲ್ಲ, ಅಲ್ಲಿ ಕೂಡ ನಾನು ಬೇಡ್ತೇನೆ. ಸೊ ಹಾಗಾಗಿ ಪ್ರತಿಯೊಬ್ಬರದು ಯಾವುದೇ ಏನೇ ಇರಲಿ, ಒಳಗಿಂದ ಒಳ್ಳೇದಿದ್ರೆ ಖಂಡಿತವಾಗ್ಲೂ ನನ್ನದೊಂದು ಸಪೋರ್ಟ್ ಅವರಿಗೆ ಇರ್ತದೇನೆ. ನಾವು ಯಾಕಂದ್ರೆ ನಾನು ಅವರಿಗೆ ಬಕೆಟ್ ಹಿಡಿದು ಇವರಿಗೆ ಬಕೆಟ್ ಹಿಡಿದು ಅಂತಲ್ಲ, ನಮಗೆ ಹೇಗೆ ಕಣ್ಣಿಗೆ ಕಾಣ್ತದೆ, ನಮಗೆ ಹೇಗೆ ಪಾರದರ್ಶಕವಾಗಿ ಅವರದ್ದು ವ್ಯಕ್ತಿತ್ವ ಕ್ಲಿಯರ್ ಇರ್ತದೆ ಅಂತವರಿಗೆ ನನ್ನದು ಖಂಡಿತವಾಗ್ಲೂ ಸಪೋರ್ಟ್ ಇರ್ತದೆ. ಸೊ 2-3 ಮಂದಿ ರಕ್ಷಿತನಿಗೆ ಒಂದು ಹೇಟ್ ಕಮೆಂಟ್ಸ್ ಹಾಕಿದ್ದಾರೆ, ನಾನು ಅಲ್ಲಿ ಆನ್ ದ ಸ್ಪಾಟ್ ರಿಪ್ಲೈ ಮಾಡಿದ್ದೇನೆ. ಇನ್ನು ಅವರದ್ದು ಹೆಸರು ಹೇಳಿ ನಮಗೆ ಹೇಳುವಂಥದ್ದು ಏನಿಲ್ಲ, ಇನ್ನು 1 ವಾರ ಇರೋದು, ಮತ್ತೆ ನಮ್ಮದು ಕಂಟೆಂಟ್ ಬೇರೆ ಬೇರೆ ಬರ್ತದೆ. ಅಷ್ಟರ ತನಕ ನಾನು ರಕ್ಷಿತನಿಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತೀನಿ. ಓಕೆ, ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ರಕ್ಷಿತಾ ಶೆಟ್ಟಿಗೆ ಒಂದು ವಿನ್ ಆಗುವಾಗೆ ಎಲ್ಲರೂ 99 ವೋಟ್ ಮಾಡಿ ಅವಳನ್ನು ವಿನ್ ಮಾಡಿಸು ಅಂತ ಹೇಳ್ತಿದ್ದೇನೆ. ಓಕೆ, ಈಗ ನಾವೆಲ್ಲ ರೆಡಿ ಆಗ್ತಾ ಇದ್ದೇವೆ. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ, ಸಾರಿ ಉಟ್ಟಿದ್ದೇನೆ. ಅಂದರೆ ದೇವಸ್ಥಾನ ಅಲ್ಲ, ಹಾಗಾಗಿ ಒಂದು ಶ್ರದ್ಧೆನ ಒಂದು ಭಕ್ತಿ ಇರಲಿ ಅಂತ ಹೇಳಿ ಸಾರಿ ಉಟ್ಟಿದ್ದೇನೆ. ಹಾಗೇನೆ ಇವರು ಕೂಡ ರೆಡಿ ಆಗ್ತಿದ್ದಾರೆ. ಇವತ್ತು ನಿಮಗೆ ನಮ್ಮದೊಂದು ಅಲ್ಲಿದೊಂದು ಗರುಡಿದೊಂದು ದೇವಸ್ಥಾನ ನೋಡ್ಲಿಕ್ಕೆ ಸಿಗ್ತದೆ. ಆಯ್ತು, ರೆಡಿ ಆದೆವು. ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಲೇಟ್ ಇವನೇ, ದೊಡ್ಡ ಮಗನೇ. ಎಲ್ಲರಿಗಿಂತ ಲೇಟ್ ದೊಡ್ಡ ಮಗನೇ ಯಾವಾಗಲೂ. ನೋಡಿ ಈಗ ಮುಖನೇ ನೋಡುದಿಲ್ಲ. ಬಿಜ್ಜು ಸೋನು ನೋಡಿ, ಸೋನು ಬೇಗ ರೆಡಿ ಆಗ್ತದವಲ್ಲೇ. ಇವತ್ತೊಂದು ನಾನು ವ್ಲಾಗ್ ಹಾಕಿದ್ದೇನಲ್ಲ, ಅದು ಆಕ್ಚುಲಿ ಒಂದು 2 ಇಯರ್ಸ್ಗಿಂತ ಮುಂಚೆದು. ಅದು ನಾವು ಶಿರಡಿ ಪ್ರವಾಸ ಫ್ಯಾಮಿಲಿ ಸಮೇತ ಹೋದದು. ಈಗ ಒಂದು ಈ ವರ್ಷ ಹೋಗ್ಬೇಕಂತ ಇತ್ತು, ಆದರೆ ನನ್ನ ಮಕ್ಕಳಿಗೆ ಒಂದು ಕಾಲೇಜಿಗೆ ಕೂಡ ರಜೆ ಸಿಗ್ಬೇಕಲ್ಲ. ಹೋದ ನಂತರ ಒಂದು 3 ಡೇಸ್ ಆದರೂ ಇರ್ಬೇಕು ಅಲ್ಲಿ ಶಿರಡಿ. ಅದರ ನಂತರ ಶನಿ ಸಿಗ್ನಾಪುರ ಅಲ್ಲೆಲ್ಲ ಹೋಗ್ತೇವೆ ನಾವು. ಹಾಗಾಗಿ ಮಕ್ಕಳಿಗೆ ಒಂದು ಕಾಲೇಜಿಗೆ ರಜೆ ಸಿಗ್ಬೇಕಂತ ನಾನು ಈಗ ವೆಯ್ಟ್ ಮಾಡ್ತಿದ್ದೇನೆ. ಅದರ ನಂತರ ಅಂತೆ ಅಲ್ಲಿ ಹೋಗ್ಬೇಕಾದ್ರು ಅವರು ಕರಿಬೇಕು, ನಾವು ಹೋಗ್ಬೇಕು. ಇಲ್ಲದಿದ್ರೆ ಅವರದ್ದು ಅಪ್ಪಣೆ ಇಲ್ಲದೆ ನಮಗೆ ಎಷ್ಟೇ ನೀವು ಹಣ ಕೂಡಿಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಂತ್ರಾಲಯಕ್ಕೆ ಕೂಡ ಹಾಗೇನೆ, ರಾಘವೇಂದ್ರ ಸ್ವಾಮೀಜಿ ಅಲ್ಲಿ ಕೂಡ ಹೋಗ್ಬೇಕಾದ್ರೆ ಅವರು ಕರಿಬೇಕು, ನಾವು ಹೋಗ್ಬೇಕು. ಹಾಗೆ ಈ ಸಲ ಅದೇ ಇವರದೊಂದು ರಜೆ ಸಿಕ್ಕ ನಂತರ ಹೋಗ್ತೇವೆ. ಅದಕ್ಕೋಸ್ಕರ ನಾನು ಹಳೆ ವಿಡಿಯೋ ಹಾಕಿದೆ, ಅಂದರೆ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರಲ್ಲ, ಹಾಗಾಗಿ ಒಂದು ನಮ್ಮದೊಂದು ಹಳೆ ವಿಡಿಯೋ ಶಿರಡಿ ಪ್ರವಾಸದೊಂದು ನೋಡ್ಲಿ ಅಂತೇಳಿ ಹಾಕಿದ್ದೇನೆ. ಈಗ ನಾವು ಹೊರಟಿದ್ದೇವೆ ಗರಡಿ ದೇವಸ್ಥಾನಕ್ಕೆ, ಆನ್ ದ ವೇ. ಸ್ವಲ್ಪ ಬೇಗನೆ ಬಂದದ್ದು. ಯಾಕೆ ಗೊತ್ತಾ, ಕಾರ್ ಇಡ್ಲಿಕ್ಕೆ ಎಲ್ಲದಿದ್ರೆ ಜಾಗನೇ ಇರುವುದಿಲ್ಲ. ಈ ಸಲ ಸ್ವಲ್ಪ ಬೇಗ ಬಂದೆವು. ಫುಲ್ ರಶ್ ನೋಡಿ, ರಶ್. ಚಲೋ ಮಹಾಜನಗಳು ಓಂ ಶ್ರೀ ಗುರು ರಾಘವೇಂದ್ರ ಅಂದರ
ತಿನ್ನುವ ಗೋಬಿ ಮಂಚೂರಿ. ಆಯ್ತು, ತುಂಬಾ ಮಂದಿ ಸಿಕ್ಕಿದ್ರು. ಹೆಚ್ಚಿನ ಮಂದಿ ಬಂದು ನನ್ನ ಹತ್ರ ಕರೆದು ಮಾತನಾಡಿದ್ರು. ಕೆಲವರಿಗೆ ಅವರಿಗೆ ನನ್ನದು ವಿಡಿಯೋ ನೋಡಿ ಪರಿಚಯ ಉಂಟು, ಆದರೆ ನನಗೆ ಇರುವುದಿಲ್ಲಲ್ಲ. ಹಾಗೆ ಕರೆದು ಮಾತನಾಡಿದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈಗ ಒಂದು ನಾವು ಜ್ಯೂಸ್ ಕುಡಿಯಲಿಕ್ಕೆ ಬಂದೆವು. ಅಲ್ಲಿ ಒಂದು ಸಣ್ಣ ಹುಡುಗ ಬಂದು ಅವನ ತಾಯಿಗೆ ಹೇಳುದು, ನೋಡಿ ಯೂಟ್ಯೂಬರ್ ಅಂತ ಹೇಳಿ ಮತ್ತೆ ಕರೆದು ಮಾತನಾಡಿದ್ರು. ತುಂಬ ಮಂದಿ, ಕೇವಲ ಒಂದೇ ಅಲ್ಲ, ತುಂಬ ಮಂದಿ, ತುಂಬ ಲೇಡೀಸ್ ಹೈಯೆಸ್ಟ್ ಮಾತನಾಡಿದ್ದಾರೆ. ಮತ್ತು ಜೆಂಟ್ಸ್ ಕೂಡ, ಅವರು ಫೇಸ್ಬುಕ್ ಕೂಡ ಫೇಸ್ಬುಕ್ ವಿಡಿಯೋ ನೋಡುವವರು ಕೂಡ ನನಗೆ ಕರೆದು ಮಾತನಾಡಿದ್ರು. ಒಂದು 6 ಗಂಟೆಗೆ ಹೋಗಿದ್ದೇವೆ ಒಳಗಡೆ. 6 ಗಂಟೆಯಿಂದ 7 ಗಂಟೆ ತನಕ ಫುಲ್ಲು ಇದುವೇ ಕ್ಯೂವೇ, ಸುತ್ತು ತಿರುಗಿ 7 ಗಂಟೆಗೂ ಕರೆಕ್ಟಾಗಿ ಒಳಗೆ ಹೋದೆವು ನಾವು. ಅಷ್ಟು ಕ್ಯೂ ಇತ್ತು. ಫೈನಲಿ ನಾವು ದರ್ಶನ ಎಲ್ಲ ಮಾಡಿ ತುಂಬ ಖುಷಿ ಆಯ್ತು ಮನಸ್ಸಿಗೆ. ಹೋದ ವರ್ಷ ತುಂಬ ರಶ್ ಇತ್ತು, ಹಾಗಾಗಿ ನಮಗೆ ಒಳಗಡೆ ದೈವದ್ದು ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ. ಹೊರಗಡೆನೆ ನಾವು ಅಲ್ಲಿ ಅಂಗಣದಲ್ಲಿ ಕೈ ಮುಗಿದಿದ್ದೆವು. ಈ ಸಲ ಒಳಗಡೆ ಹೋದೆವು. ನನ್ನ ಗಂಡನಿಗೆ ಜಾಸ್ತಿ ನಡಿಲಿಕ್ಕೆ ಅಂದರೆ ಆಗೋದಿಲ್ಲಲ್ಲ, ಅವರಿಗೆ ಟಯರ್ಡ್ ಆಗ್ತಿತ್ತು. ಹಾಗೆ ಅವರು ಮೇಲ್ಗಡೆ ಕೂತ್ಕೊಂಡಿದ್ರು ಸ್ಟೆಪ್ಪಲ್ಲಿ. ನಾನು ಮತ್ತು ನನ್ನ 2 ಮಕ್ಕಳು ಅಷ್ಟೊತ್ತು 1 ಗಂಟೆ ತನಕ ಕ್ಯೂ ಅಲ್ಲಿ ಕಾದು ನಿಂತು ಮತ್ತೆ ಒಳಗಡೆ ದರ್ಶನ ಆಯಿತು. ಭಾರಿ ಖುಷಿ ಆಯಿತು. ಹಾಗೆ ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೇನೆ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್. ಸೋನು ಬಾಯ್ ಮಾಡು. ಬಾಯ್.